ಮಾಂಸಾಹಾರಿ ಪ್ರಿಯರಿಗಂತೂ ಶುಭ ಸುದ್ದಿ. ಎಲ್ಲ ಬಗೆಯ ಫಿಶ್, ಮಟನ್ ಹಾಗೂ ಚಿಕನ್ ಮಾರಾಟದ ನೂತನ ಮಳಿಗೆ ಕ್ವಿಕ್ ಮಾರ್ಟ್ ನಗರದ ಕೊಡಿಯಾಲ್ಬೆಲ್ ಸಮೀಪ ಶುಭಾರಂಭಗೊಂಡಿತು. ಮಂಗಳೂರಿನ ಕೊಡಿಯಾಲ್ಬೆಲ್ನಲ್ಲಿ ಕ್ವಿಕ್ ಮಾರ್ಟ್ ನೂತನ ಮಳಿಗೆ ಶುಭಾರಂಭಗೊಂಡಿದ್ದು, ಶಾಸಕ ವೇದವ್ಯಾಸ್ ಕಾಮತ್ ಅವರು ರಿಬ್ಬನ್ ಕತ್ತರಿಸಿ ನೂತನ ಮಳಿಗೆಯನ್ನ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಕ್ವಿಕ್ ಮಾರ್ಟ್ ಮಳಿಗೆಯು ಗ್ರಾಹಕರಿಗೆ ಉತ್ತಮ ರೀತಿಯ ಸೇವೆಯನ್ನ ಒದಗಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಬಹಳ ವಿನೂತನವಾದ ಹೊಸತಾದ ಮಳಿಗೆಯಲ್ಲಿ ಕ್ವಿಕ್ ಮಾರ್ಟ್ ಅಂತ ಹೇಳುವಂಥ ಮಳಿಗೆಯಲ್ಲಿ ಈ ಭಾಗದ ಪ್ರತಿಯೊಂದು ವ್ಯಕ್ತಿಗಳಿಗೆ ತಾಜಾತನವಾದ ಮೀನು ಮತ್ತು ಕೋಳಿ ಮಾಂಸ, ಮಟನ್ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನು ಫಿಶ್ ಹೌಸ್ ಮುಖಾಂತರ ಕೊಡುವಂಥ ಇವತ್ತು ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಈ ಪರಿಸರದ ಜನರಿಗೆ ಇದೊಂದು ಬಹಳ ದೊಡ್ಡ ಸಹಕಾರಿಯಾಗಿದೆ. ಎಲ್ಲ ವಸ್ತುಗಳು ಒಂದೇ ಮಳಿಗೆಯಲ್ಲಿ ಸಿಗುವಂಥ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಬೆಳೆಯುತ್ತಿರುವಂಥ ಮಂಗಳೂರಿಗೆ ಇದೊಂದು ಬಹಳ ದೊಡ್ಡ ಅವಕಾಶಗಳಾಗಿದೆ. ಅವರಿಗೆ ಇನ್ನಷ್ಟು ಶಕ್ತಿಯನ್ನು ದೇವರು ಕೊಡಲಿ, ಇನ್ನಷ್ಟು ಮಳಿಗೆಗಳು ಉದ್ಘಾಟನೆಗೊಳ್ಳಲಿ, ಇನ್ನಷ್ಟು ಕೆಲಸ ಕಾರ್ಯಗಳಾಗಲಿ ಅಂತೇಳುವಂಥ ಹಾರೈಕೆಯನ್ನು ಹೇಳ್ತಾ ಎಲ್ಲರಿಗೂ ಇಲ್ಲಿ ಸೇರಿದಂಥವರ ಎಲ್ಲ ಕುಟುಂಬಸ್ಥರಿಗೂ ಶುಭವನ್ನು ಕೊಡ್ತೇನೆ. ಅನಂತರ ಶಾಸಕ ಯುಟಿ ಖಾದರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಸ್ನೇಹಿತರ ಕನಸಿನ ಈ ನೂತನ ಪಯಣ ಶುಭದಾಯಕವಾಗಲಿ ಎಂದು ಹೇಳಿದರು. ನಮಗೆಲ್ಲರಿಗೂ ಚಿರಪರಿಚಿತರಾಗಿರುವಂತಹ ಅಲಿಬಾಯ್ ಅವರು, ಆದರ್ಶ ಅವರು ಹಾಗೂ ಮೋಹನ್ ಮತ್ತು ಅವರ ಮಿತ್ರರು ಸೇರಿಕೊಂಡು ಬಹುಶಃ ಇವತ್ತು ತಮ್ಮ ಮೀನುಗಾರಿಕೆ ಹಾಗೂ ಚಿಕನ್ ಮತ್ತು ಮಟನ್ನ ಒಂದು ಔಟ್ಲೆಟನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಬಯಸ್ತೇನೆ. ಪ್ರೀತಿ, ವಿಶ್ವಾಸ, ಸೋದರತೆಯಿಂದ ತಮ್ಮ ವ್ಯಾಪಾರ ಮಾಡೋದಾದರೆ ಭಾರತ ದೇಶ ಎಲ್ಲಿಯೂ ಕೂಡ ಸಿಗಲಿಕ್ಕೆ ಸಾಧ್ಯವಿಲ್ಲ ಅಂತ ಇದೊಂದು ಉದಾಹರಣೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಒಂದು ಫಿಶ್ ಹೌಸ್ ಸಂಸ್ಥೆ ಇನ್ನಷ್ಟು ಅತ್ಯುತ್ತಮ ಮುಂದೆ ಹೋಗಲಿ, ಇವರ ಯಾವುದೊಂದು ಆ ಒಂದು ಕನಸಿದೆ ಅತ್ಯಂತ ನನಸಾಗಲಿ, ಇಂಥ ಬೇರೆಷ್ಟು ಫ್ರಾಂಚೈಸ್ ಬೇರೆ ಬೇರೆ ಕಡೆ ಬಂದು ಬಹುಶಃ ಸರ್ವರಿಗೂ ಇದರ ಪ್ರಯೋಜನ ಆಗಲಿ ಮತ್ತು ಇನ್ನಿತರ ಯುವಕರು ಇವರು ನೋಡಿಕೊಂಡು ಮಾದರಿಯಾಗಿ ತಾವು ಬೇರೆ ಬೇರೆ ವ್ಯಾಪಾರದಲ್ಲಿ ಪ್ರಾರಂಭ ಮಾಡಬೇಕಂತ ಹೇಳಿ ಕೂಡ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಜಿ ಅಸಯ್ಯದ್ ಅಹಮದ್ ಮುಕ್ತಾರ್ ತಂಗಾಲ್ ಮುಂಬೋಳ್ ದುವಾ ನೆರವೇರಿಸಿದ್ರು. ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ, ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದ ಐವನ್ ಡಿಸೋಸಾ ಸೇರಿದಂತೆ ಇನ್ನಿತರ ಪ್ರಮುಖರು ನೂತನ ಮಳಿಗೆಗೆ ಭೇಟಿಯಿತ್ತು ಕ್ವಿಕ್ ಮಾರ್ಟ್ ಮಾಲಕರಾದ ಆದರ್ಶ್ ಸುವರ್ಣ, ಮೊಹಮ್ಮದ್ ಅಲಿ ಬಿ, ಮೋಹನ್ ಕುಮಾರ್ ಇವರಿಗೆ ಶುಭವನ್ನ ಕೋರಿದ್ರು. ಸುಸಜ್ಜಿತವಾದ ಹವಾನಿಯಂತ್ರಿತ ಹಾಗೂ ಬೃಹತ್ ಮಳಿಗೆಯಲ್ಲಿ ಬೂತಾಯಿ, ಬಂಗುಡೆ, ಕಾಣೆ, ಅಂಚಲ್ ಮಾತ್ರವಲ್ಲದೆ ಬೇರೆ ಬೇರೆ ರೀತಿಯ ಮೀನುಗಳು, ಅದೇ ರೀತಿ ಮಾಂಸಾಹಾರಿಗಳಿಗಾಗಿ ಫ್ರೆಶ್ ಮಟನ್, ಚಿಕನ್ ಸಹ ಇಲ್ಲಿ ಲಭ್ಯವಿದೆ. ಅಷ್ಟು ಮಾತ್ರವಲ್ಲದೆ ಇಲ್ಲೇ ಅದನ್ನ ಶುದ್ಧೀಕರಿಸಿ ಕೊಡುವಂತಹ ಸೌಲಭ್ಯವೂ ಈ ಮಳಿಗೆಯಲ್ಲಿದೆ. ಒಟ್ಟಾರೆಯಾಗಿ ನಗುಮುಖದ ಸೇವೆಯೊಂದಿಗೆ ಕರಾವಳಿಯ ಮೀನು ಪ್ರಿಯರಿಗೆ ಮಾತ್ರವಲ್ಲದೆ ಕರಾವಳಿಯ ಮೀನು ಖಾದ್ಯ ಸವಿಯಲು ಇಷ್ಟಪಡುವವರಿಗೆ ಬೇಕಾದಂತಹ ಅತ್ಯುತ್ತಮ ಮೀನು ಮಾಂಸಕ್ಕಾಗಿ ಇಂದೇ ಭೇಟಿ ನೀಡಿ ಕ್ವಿಕ್ ಮಾರ್ಟಿಗೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.